ನಿನಗಿಯೇ ಬಗೆಯ ಪಂಥವದ್ಯಾಕೆ ಈ ಬಗೆಯ ಪಂಥವದ್ಯಾಕೆ ಎನ್ನುತ್ತ ಉಗುವ ಕಂಬನಿ ತೊಡೆದು ಜಾಂಬವ ಮಗುಳೆ ನುಡಿದ ಸರ್ವಗತ ಸಮೀರನನ ಕುಮಾರನು ಎಲ್ಲ ಜಗತ್ತಿನ ಜೀವರಾಶಿಗಳೆಲ್ಲ ಬದುಕುತ್ತಿರುವುದು ನಿನ್ನಯ್ಯನ ಅನುಗ್ರಹ ವಿಶೇಷದಿಂದ. ಪ್ರತಿಯೊಬ್ಬನ ಜೀವನಕ್ಕೂ ಆಧಾರವಾಗಿರುವ ಆ ವಾಯುದೇವ ಎಲ್ಲರನ್ನೂ ಅನುಗ್ರಹಿಸುತ್ತಾನೆ. ಈ ವಿಶ್ವಾಸ ಅಂತವರ ಮಗನಿಗೆ ಇವತ್ತು ನಮ್ಮ ಅಮ್ಮನನ್ನು ಉಳಿಸಿಕೊಳ್ಳಿಕ್ಕೆ ಈ ಬಗೆಯ ಯೋಚನೆ ಆದರೂ ನಿನಗೆ ಹೇಗೆ ಬಂತು? ಯಥಾರ್ಥವನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಸರಿಯಾದಂತಹ ಶೋಧನೆಗೆ ಯಾರೂ ಹೆಚ್ಚು ಸಂತೋಷದಿಂದಿರ್ತಾನೆ, ಯಾರೂ ಹೆಚ್ಚಿನ ದುಃಖವನ್ನು ಅನುಭವಿಸುತ್ತಾನೆ, ಅವನಿಗೆ ವಿಚಾರವನ್ನು ವಿಮರ್ಶಿಸುವುದಕ್ಕಾಗಲಿ ವಿಶ್ಲೇಷಿಸುವುದಕ್ಕಾಗಲಿ ಅವಕಾಶ ಇರೋದಿಲ್ಲ. ಯಾರೇ ಅದನ್ನು ಯಥಾರ್ಥವನ್ನು ತಿಳಿಯಬೇಕಾಗಿದ್ದರೆ ರಾಗದ್ವೇಷಾದಿ ವಿಕಾರಗಳು ಇರಕೂಡದು, ದೋಷಾದಿ ಭಾವಗಳು ಇರಕೂಡದು. ಆದ್ದರಿಂದ ಕೇವಲ ಭಾವಗಮ್ಯವಾದ ವಿಚಾರವನ್ನಷ್ಟೇ ಹೇಳುತ್ತಾ ನೀನು ಕಣ್ಣೀರಿಡಿಸುತ್ತೀರಿ. ಅದಕ್ಕಾಗಿ ನಿನ್ನ ಕಣ್ಣೀರನ್ನು ಒರೆಸಿರುವುದು ನಾನು. ಸೀತಾದೇವಿಯ ಕಳೆಯವರವನ್ನು ನೀನು ಕಂಡೆಯಲ್ಲ? ನಾನು ಕಂಡಿದ್ದೇನೆ. ನಾನು ಒಮ್ಮೆ ಸರಿಯಾಗಿ ನೋಡ್ತೇನೆ. ಅಮ್ಮ ನನ್ನಲ್ಲಿ ಮಾತಾಡಿದ್ದಾರೆ, ನನ್ನ ಎದುರಿನಲ್ಲಿಯೇ ತಲೆ ಕಡ್ದದ್ದು ನೋಡಿ. ಹನುಮಂತ ಇಲ್ಲಿ ಬರ್ತಾ ಇದ್ದೇನಲ್ಲ, ನೋಡಿದ್ಯಾ? ನೋಡಿದ್ದೇವೆ. ರಾವಣಿಯ ಮಾಯವಿದು ಸೀತಾದೇವಿಯಲ್ಲ ತೆಗೆದುಕೋ ಭಾವಗೆಯ ಗುರುತವನು ದೇವರ ದೇವ ಬಲ್ಲ. ಇದು ನಮ್ಮ ಸೀತಾ ಮಾತೆಯ ಕಳೆ ಬರ ಹೆಣ. ಹೆಣ? ನೀನು ಹೆಣವನ್ನು ಸರಿಯಾಗಿ ನೋಡಿದ್ಯಾ? ಹೆಣ ಆಗುವ ಮೊದಲಿಂದ ನೋಡ್ತಾ ಇದ್ದೇನೆ. ಮೊದಲು ನೋಡಿದ್ದ? ಹೌದಯ್ಯ. ಹೌದು. ಹೆಣ ನೋಡಿದ್ಯಾ? ಸತ್ತ ಮೇಲೂ ನೋಡ್ತಾ ಇದ್ದೇನಲ್ಲ. ಹನುಮಂತ ಸತ್ತವರನ್ನು ನೋಡಿದ್ಯಾ? ಸತ್ತವರನ್ನು ಅನೇಕ ಮಂದಿಯನ್ನು ನೋಡಿದ್ದೇನೆ. ಸತ್ತ ಮೇಲೆ ರಕ್ತ ಹರಿಯುವುದು ಕಂಡಿದ್ಯಾ? ರಕ್ತ ಹರಿಯುವುದಿಲ್ಲ, ಎಪ್ಪುಗೊಳಿಸ್ತದೆ. ಇಲ್ಲಿ ಬಾ ನೋಡು ನೋಡು. ಓ, ಇದು ಒಂದು ನಾನು ನೋಡ್ಲಿಲ್ಲ. ಈ ರಕ್ತ ಹರಿಯುತ್ತಿರುವುದನ್ನು ನೋಡಿದರೆ ಇನ್ನೂ ಹೆಪ್ಪುಗಟ್ಟಲಿಲ್ಲ. ನೀನೇನು ತಿಳ್ಕೊಳ್ಬೇಕು? ಸಾಯಲಿಲ್ಲ ಅಂತ ಗ್ರಹಿಸಬೇಕು. ಮತ್ತೆ ಇದು ಒಂದು ನಾನು ನೋಡ್ಲಿಲ್ಲ. ನೋಡು, ಇದು ಒಂದು ನಾನು ನೋಡ್ಲಿಲ್ಲ. ಕಣ್ಣು ಮುಚ್ಚುತ್ತದೆ ಬಿಡ್ತದೆ, ಮುಚ್ಚುತ್ತದೆ ಬಿಡ್ತದೆ. ಅದು ಒಂದು ನಾನು ನೋಡ್ಲಿಲ್ಲ. ಹೌದೇನು? ಓ, ಹೆಣ್ಣ ಯಾವಾಗಲೂ ಕಣ್ಣು ಮುಚ್ಚಿ ಬಿಡುವುದು ಉಂಟಾ? ಇಲ್ಲ, ಸತ್ತ ಮೇಲೆ ಒಂದೇ ಮುಚ್ಚುವುದಿಲ್ಲ, ಇದ್ರೆ ಬಿಟ್ಟೇ ಸಾಗಿ. ನೀನು ಗೊತ್ತಿದ್ದಂತ ಈ ಲಂಕಾನಗರಿಯಲ್ಲಿ ರಾವಣಿ ಎಂತಹ ಮಾಯಾವಿದ್ಯೆಯನ್ನು ತೋರಿಸ್ತಾನೆ ಎಲ್ಲ ಅನುಭವದಿಂದ ನಮಗೆ ಗೊತ್ತಾಗಿದೆ. ಏನೋ ಮೋಡಿ ಮಾಡಿ ನಮ್ಮನ್ನೆಲ್ಲ ಮರುಳುಪಡಿಸುವುದಕ್ಕಾಗಿ ಸೀತಾದೇವಿಯಂತಹ ಆಕೃತಿಯನ್ನು ನಿರ್ಮಾಣ ಮಾಡಿ ತಲೆ ಕಡಿದಂತೆ ಮಾಡಿದ್ದಾನೆ ಅಷ್ಟೇ. ಹೌದಾ? ಬೇರೇನೂ ಅಲ್ಲ. ರಾವಣಿಯ ಮಾಯಕವಿದು ಸೀತಾದೇವಿ ಎಲ್ಲ ತಿಳಿದುಕೋ. ಈಗ ನಾನು ತಿಳ್ಕೊಂಡ ಹಾಗೆ ಸೀತಾದೇವಿಯೇ ಅಲ್ಲ ಅಂತ ಗೊತ್ತಾಗಬೇಕಿದ್ರೆ ನೀವು ಸೀತೆ ಅಲ್ಲ. ಸೀತೆ ಹೌದು ಹೌದಲ್ಲ? ಹೌದು. ನಾನು ಅವತ್ತು ಅಶೋಕವನದಲ್ಲಿ ನೋಡಿದ್ದೇನೆ, ನೀವು ನೋಡಿದ್ದೀರಾ? ನೀನು ತೋಟಕ್ಕೆ ಹೋಗಿ ನೋಡಿದರೆ ಸಾಲದು. ಅವರು ಮನೆಯಲ್ಲಿ ಇರ್ಲಿಲ್ಲ ನಾನು ನೋಡುವಾಗ. ನಾನು ನೀನು ವಾಸಿಸಿದ ಯಥಾರ್ಥವನ್ನು ಬಲ್ಲವಂತ ಶ್ರೀರಾಮಚಂದ್ರ. ಅದು ನಾನು ಸೀತಾದೇವಿಯನ್ನು ನೋಡಲಿಲ್ಲ.
ನೀನು ನೋಡಿದವ, ನಾನು ವಿಕಲ್ಪಕ್ಕೆ ಒಳಗ. ಆದರೆ ನೀನೀಗ ಬುದ್ಧಿಮಾಂದ್ಯಕ್ಕೊಳಗಾದ. ಹೌದೌದು. ಶ್ರೀರಾಮಚಂದ್ರ ಹಾಗಲ್ಲಲ್ಲ. ಸೀತಾದೇವಿ ಹೌದೋ ಅಲ್ಲೋ ತಿಳಿದುಕೊಳ್ಳುವುದಕ್ಕೆ ನಮಗಾಗೋದಿಲ್ಲ. ಯಥಾರ್ಥವನ್ನು ರಾಮಚಂದ್ರ ಗುರುತಿಸಬಲ್ಲ. ಈ ಹೆಣವನ್ನು ಕೊಂಡು ಹೋಗಿ ಶ್ರೀರಾಮನಿಗೆ ಒಪ್ಪಿಸಿಬಿಟ್ಟು ನೋಡೋಣ. ಹನುಮಂತ, ನೀನು ಕಾಲು ಹಿಡಿಯುವ. ಹೌದು, ನಮ್ಮ ಅಮ್ಮನ ಕಾಲು ಹಿಡಿಯುವುದು ಭಾಗ್ಯ. ಈಗ ತಲೆ ಭಾರ ಅಲ್ಲ. ತಲೆ ಭಾರವೇ ನಿಮಗೆ, ವಯಸ್ಸಾಯ್ತಲ್ಲ. ನಿನಗೇ ತಲೆ ಭಾರ ಆಗಿದೆ ಮಗನೇ, ಮತ್ತೆ ನನಗೆ ತಲೆ ಭಾರ ಆಗುವುದು ಆಗದೆ ಕೂತೀತ. ನೀನು ಕಾಲು ಹಿಡಿಯಲ್ಲ. ಅಲ್ಲ, ನಾನೇ ಕಾಲೇ ಹಿಡಿಬೇಕು. ಪಾದ ಪಾವನವರು. ಹೌದು, ಭಾರ ಕಡಿಮೆ. ಈ ಮುದುಕರನ್ನೆಲ್ಲ ಹೊರಿಸುವುದಕ್ಕೆ ಬಹಳ ಪ್ರಯತ್ನ ಮಾಡ್ತೀರಲ್ಲ. ಅಲ್ಲ, ಮನಸ್ಸು ಮಾಡಿದ್ರು ಒಬ್ಬನೇ ಹೊತ್ತೇನು. ಇಲ್ಲೋ, ನೀನು ತಲೆ ಹಿಡಿ. ತಲೆ ಹಿಡಿ. ಹನುಮಂತ, ಜಾಂಬವ್ರೆ, ತಲೆ ಭಾರ ಅಲ್ವಾ? ನೀವು ಕಡ್ಗೆ ಮಾತಾಡೋದು ಮಾರ್ರೆ. ಕಾಲು ಹಗುರಲ್ವ? ಅವಾಗ ಹೇಳಿದ್ರೆ ನಾನು ಕಾಲು ಹಿಡಿಯೋದಾ ತಲೆ ಹಿಡಿಯೋದಾ ಅಂತ. ನಾವೆಲ್ಲ ಹಗುರಕ್ಕಿರುವವರ. ಹಗುರ ಅಲ್ಲ, ನೀವು ಹಗುರಾದ್ರೆ ಇಲ್ಲಿ ಇರ್ತಲೂ ಇರ್ಲಿಲ್ಲ. ನಮ್ಮ ತೂಕ ಎಷ್ಟು ಅಂತ ನಿನಗೆ ಗೊತ್ತುಂಟ? ಅಲ್ಲ, ನನಗೆ ಗೊತ್ತಿಲ್ಲದಿದ್ರು ಊರಿನವರಿಗೆಲ್ಲ ಗೊತ್ತುಂಟು. ಊರಿನವರಿಗೆ ಗೊತ್ತಿದ್ದದ್ದು ನಿನಗೆ ಗೊತ್ತಾಗ್ಲಿಲ್ಲ. ಆ ಊರಿನಲ್ಲಿ ನಾನು ಇದ್ದು ವ್ಯವಹಾರ ಮಾಡ್ಲಿಲ್ಲ. ನಿನ್ನನ್ನು ಮಂಗನವರಿ ಅಂತ ಹೇಳುದು. ಅಲ್ಲ, ಕರಡಿವರಿಗೂ ಹೀಗಾಗುತ್ತದಲ್ಲ ಅಂತ. ಇಲ್ಲಿ ಬಾ, ನೀನು ಕಾಲು ಹಿಡಿ. ತಲೆ ಹಿಡಿ ಅಂತ ಹೇಳುದು, ಈಗ ಕಾಲು ಹಿಡಿ ಅಂತ ಒಟ್ಟಿಗೆ ಎತ್ತಿಕೊಂಡು ಗಳಿಗೆ